ಮಂಗಳೂರಿನ ಪದವಿನಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ 24ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಪದವಿನಂಗಡಿಯ ಬೆನಕ ಸಭಾಗೃಹದಲ್ಲಿ ನಡೆಯಿತು. ಕರಾವಳಿಯ ಪ್ರಸಿದ್ಧ ಗಣೇಶೋತ್ಸವಗಳಲ್ಲಿ ಒಂದಾದ ಪದವಿನಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಸರ್ಕಾರದ ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಸರಳವಾಗಿ ನಡೆಯಿತು. 2 ದಿನಗಳ ಕಾಲ ವಿಘ್ನ ವಿನಾಶಕನಾದ ಶ್ರೀ ಗಣಪತಿಗೆ ಪೂಜೆ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ. ಈ ಬಗ್ಗೆ ಪದವಿನಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸ್ಥಾಪಕ ಸದಸ್ಯರಾದ ಜಿ ಪ್ರಶಾಂತ್ ಪಿ ಅವರು ಮಾತನಾಡಿ, ಇಂದು ಬೆಳಿಗ್ಗೆ ಪ್ರಾರಂಭವಾಗಿ ನಾಳೆ ಸಂಜೆಯವರೆಗೆ ನಿರಂತರವಾಗಿ ಶ್ರೀದೇವರಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ. ಇಡೀ ಜಗತ್ತಿಗೆ ಬಂದಿರುವ ಕೊರೋನಾ ಎನ್ನುವ ರೋಗ ಆದಷ್ಟು ಬೇಗ ನಮ್ಮನ್ನ ಬಿಟ್ಟು ತೊಲಗಲಿ ಎನ್ನುವುದೇ ಶ್ರೀ ವಿಘ್ನೇಶ್ವರನಲ್ಲಿ ನಮ್ಮ ಪ್ರಾರ್ಥನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪದವಿನಂಗಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸದಸ್ಯರು ಸೇರಿದಂತೆ ಹಿರಿಯರು ಉಪಸ್ಥಿತರಿದ್ದರು. ಈ ಒಂದು 2 ದಿನಗಳಲ್ಲಿ ಸುಮಾರು 11 ಭಜನಾ ಮಂಡಳಿಗಳು ತಮ್ಮ ಭಜನಾ ಸೇವೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಾಳೆ ಸಂಜೆ 4:15 ಗಂಟೆಗೆ ಸರಿಯಾಗಿ ದೇವರ ಶೋಭಾಯಾತ್ರೆ ಇಲ್ಲಿಂದ ಹೊರಟು ಮೇರಿ ಹಿಲ್ ತನಕ ಸಾಗಿ ಅಲ್ಲಿಂದ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಮಹಾಲಸ ದೇವಸ್ಥಾನದ ಮುಂಭಾಗವಾಗಿ ಬಂದು ಬೋಂದೇಲ್ ಆಗಿ ಸಾಗಿ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವರ ಪವಿತ್ರ ತೀರ್ಥದ ಕೆರೆಯಲ್ಲಿ ದೇವರ ವಿಸರ್ಜನೆ ನಡೆಯಲಿಕ್ಕಿದೆ. ಬರುವ ವರ್ಷ ನಮ್ಮ ಸಮಿತಿಯ ಬೆಳ್ಳಿ ಹಬ್ಬ 25ನೇ ವರ್ಷದ ಉತ್ಸವದಲ್ಲಿ ನಾವೆಲ್ಲ ಈಗಾಗಲೇ ತಯಾರಾಗಿದ್ದೇವೆ. ಈಗಾಗಲೇ ನಾವು ನಿಂತಹ ಈ ಒಂದು ಸಭಾಭವನ ದೇವರ ಒಂದು ಸ್ವಂತ ಇಚ್ಛೆಯಿಂದ ಬಹಳ ಒಂದು ಸುಂದರವಾಗಿ ಮೂಡಿಬಂದಿದೆ. ಸ್ವಂತ ಒಂದು ಕಟ್ಟಡ ಹಾಗೂ ದೇವರ ಎಲ್ಲ ಆಭರಣಗಳು ಮತ್ತು ಎಲ್ಲ ರೀತಿಯ ದೇವರ ಏನೆಲ್ಲ ಸಾಹಿತ್ಯಗಳಿದೆ ಎಲ್ಲ ದೇವರ ಒಂದು ಭಗವಂತ ತನ್ನ ಎಲ್ಲ ಭಗವದ್ಭಕ್ತರ ಇಚ್ಛೆಯನ್ನು ಪೂರೈಸಿ ಸೇವಾ ರೂಪದಲ್ಲಿ ಅದು ಪಡೆದುಕೊಂಡಿದ್ದಾನೆ. ಹಾಗೆ ಈ ಬಾರಿಯ ಆ ಕೊರೋನಾ ಮಹಾಮಾರಿ ಕೂಡ ಅದು ಇಡೀ ಲೋಕವನ್ನು ಬಿಟ್ಟು ತೊಲಗಬೇಕೆಂಬ ಮಹಾ ಆಶಯದೊಂದಿಗೆ ನಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಮಹಾಗಣಪತಿಯ ಆರಾಧನೆಯನ್ನು ಮಾಡೋಣ.